ಸೊನ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ವಾರ್ತೆದರ ಸರ್ಕಾರಿ ಬೇಲೆದಾರು ಲಂಚ ದೆತನೊಂದು ಪುನಗ ಲೋಕಾಯುಕ್ತ ಪೊಲೀಸ್ ಬಲೆಕ್ ಬೂರ್ನ ಸಂಗತಿ ಉಡುಪಿ ಜಿಲ್ಲೆದ ಪೆಣ್ಣಂಕಿಲ ಗ್ರಾಮಡು ನಡೆತದೆ. ಗ್ರಾಮ ಲೆಕ್ಕಾಧಿಕಾರಿ ಆದುಪುನ ಹರೀಶ್ ಎನ್ಪಿ ಲೋಕಾಯುಕ್ತ ಪತ್ನ ಸರ್ಕಾರಿ ಅಧಿಕಾರಿ ಆದುಲೇರು. ಸರ್ಕಾರಿ ಬೇಲೆದಾರು ಲಂಚ ದೆತನೊಂದು ಪುನಗ ಲೋಕಾಯುಕ್ತ ಪೊಲೀಸ್ ಬಲೆಕ್ ಬೂರ್ನ ಸಂಗತಿ ಉಡುಪಿ ಜಿಲ್ಲೆದ ಪೆಣ್ಣಂಕಿಲ ಗ್ರಾಮಡು ನಡೆತದೆ. ಗ್ರಾಮ ಲೆಕ್ಕಾಧಿಕಾರಿ ಆದುಪುನ ಹರೀಶ್ ಎನ್ಪಿ ಲೋಕಾಯುಕ್ತ ಪತ್ನ ಸರ್ಕಾರಿ ಅಧಿಕಾರಿ ಆದುಲೇರು. ಪೆರ್ಡಂಕಿಲದ ಉರಿ 1 ಎಕರೆ 15 ಸೆನ್ಸ್ ಜಾಗಿನ ಸಕ್ರಮ ಮಲ್ತೊನಿರ ಅರ್ಜಿ ಪಾಡ್ದಿತ್ತಿರು. ಅರ್ಜಿಗೆ ಸಂಬಂಧ ಗ್ರಾಮದ ಲೆಕ್ಕಾಧಿಕಾರಿ ಹರೀಶ್ ಎನ್ ಪಿ ಜಾಗೆ ಸಕ್ರಮ ಮಲ್ಪೊಡು ನಾಂಡ 10,000 ರೂಪಾಯಿ ಬೇಡಿಕೆ ದೀದಿತ್ತಿರು. ಈ ಬಗೆಟ್ ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಡ್ದಿತ್ತುಂಡು. ಕುಡ್ಲ ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀ ಗಣೇಶ್ ಕೆ ಮಾರ್ಗದರ್ಶನಡು ಉಡಿಪು ಲೋಕಾಯುಕ್ತ ಸ್ಟೇಷನ್ದ ಪ್ರಭಾರ ಒತ್ತು ಎಸ್ಪಿ ಜಯರಾಮ ಡಿ ಗೌಡ ದುಂಬಾಳ್ತಿಡು ಒತ್ತು ಎಸ್ಪಿ ಕಲಾವತಿ ಕೆ ಬೊಕ್ಕ ಪೊಲೀಸರು ಅಂಗಾರೆ ಟ್ರ್ಯಾಪ್ ಕಾರ್ಯಾಚರಣೆ ನಡಪಾಯರು. ಆರೋಪಿ ಅಧಿಕಾರಿ 10,000 ರೂಪಾಯಿ ದೆತೊನ್ನಗ ತಿಕಲ್ದು ಬೂರಿಯರು. ಲಂಚದ ಕಾಸನ್ನು ಸ್ವಾಧೀನವುದೇ ತಂದುಂಡು. ಆರೋಪಿನ ಪತ್ತದ ಕೋರ್ಟ್ಗೂ ಹಾಜರು ಮಲ್ತದನಂದು ಲೋಕಾಯುಕ್ತ ಎಸ್ಪಿ ಮಾಧ್ಯಮಗೂ ಮಾಹಿತಿ ಕೊಡ್ತೇರು. ಮುಲ್ಕಿ ಪೊಲೀಸ್ ಸ್ಟೇಷನ್ ಸುತ್ತದ ಕೆರೆಕಾಡ ಪನ್ಪನವರು ಹಳೆಯಂಗಡಿ ಇಂದಿರಾನಗರದ ದಾವೂದ್ ಹಕೀಂ ಪನ್ಪನಾಯೆ ಪೊನ್ನೋಡ್ತಿದ ಬೋಡ್ಚಾಂದಿ ವರ್ತನೆ ತೋಜಾಯಿನ ಕೇಸಿಗೆ ಸಂಬಂಧ ಮುಲ್ಕಿ ಪೊಲೀಸರು ಕೇಸ್ದ ತನಿಖೆಡು ಬೇದ ಮಲ್ತೊಂದುಲ್ಲಿருந்து ದೂರ್ದು ಗ್ರಾಮದಕ್ಲು ಪೊಲೀಸ್ ಸ್ಟೇಷನ್ಗೆ ಪೋದು ಏವ್ರ ತೋಜಾಯಿನ ಸಂಗತಿ ಅಂಗಾರೆ ಬೈಯಗ್ ನಡೆತದೆ. ಮುಲ್ಕಿ ಪೊಲೀಸ್ ಸ್ಟೇಷನ್ ಸುತ್ತದ ಕೆರೆಕಾಡು ಪನ್ಪನವಲು ಹಳೆಯಂಗಡಿ ಇಂದಿರಾನಗರದ ದಾವೂದ್ ಹಕೀಂ ಪನ್ಪನಾಯಿ ಪೊನ್ನೋಡ್ತಿಡ ಬೋಡ್ಚಾಂದಿ ವರ್ತನೆ ತೋಜಾಯಿನ ಕೇಸಿಗೆ ಸಂಬಂಧ ಮುಲ್ಕಿ ಪೊಲೀಸರು ಕೇಸ್ದ ತನಿಖೆಡು ಬೇದ ಮಲ್ತೊಂದುಲ್ಲಿருந்து ದೂರ್ದು ಗ್ರಾಮದಕ್ಲು ಪೊಲೀಸ್ ಸ್ಟೇಷನ್ಗೆ ಪೋದು ಏವ್ರ ತೋಜಾಯಿನ ಸಂಗತಿ ಅಂಗಾರೆ ಬೈಯಗ್ ನಡೆತದೆ. ಮುಲ್ಕಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕುಸುಮಾದರ್ರೆಡ ಏವ್ರುಡು ಪಾತಿರ್ದು ಪೊಲೀಸರು ಈ ಕೇಸನ್ನು ಗಂಭೀರವಾದ ದೆತೊನಂದನ ಬಗೆಟ್ ದೂರಿಯರು. ಪ್ರತಿಭಟನೆ ನಡಿತನ ಪೊಂಜನಕ್ಲು ಪಾತಿರ್ದು ಪೊಣ್ಣುಲೆನ ಮಿತ್ತು ಬೊಡ್ಚಾಂದಿನ ವರ್ತನೆ ತೋಜಾದ್ನ ಆರೋಪಿನ ಮಿತ್ತು ಕಠಿಣ ಕ್ರಮ ದೆತನೋಡೊಂದು ಒತ್ತಾಯ ಮಲ್ತಿರು. ಮಂಡಲ ಗುರ್ಕಾರ್ಯರು ಸುನಿಲ್ ಆಳ್ವ ಪಾತಿರ್ದು ಸಮಾಜಡು ಹಾಡು ಕೆಲಸವನ್ನು ಊರ್ದಕ್ಲು ತಡೆತಂಡ ನೈತಿಕ ಪೊಲೀಸ್ ಗಿರಿ ಪನ್ಪೇರು. ಅಪಗಂಡ ಬೊಡ್ಚಾಂದಿ ವರ್ತನೆ ತೋಜಾವಂದುಪ್ನಗ ಊರ್ದಕ್ಲು ಪೊಲೀಸ್ ಬರ್ಪನಾಡೆ ಮುಟ್ಟ ಮಣಿಪಂದೆ ಕುಲ್ಲೋಡ ಪೊಣ್ಣನು ಬಚಾವ್ ಮಲ್ತನಕ್ಲಿಗೆ ಇನಾಮ್ ಕೊರ್ಪುನ ಬದಲ ಆರೋಪಿಲು ಪನ್ಪುನ ಹಣೆಪಟ್ಟಿ ಕಟ್ಟುದೇರೆಂದು ಪಂಡೇರು. ಪಡುಪಣಂಬೂರು ಪಂಚಾಯತದ ದುಂಬುದ ಗುರ್ಕಾರ್ಯರು ವಿನೋದ್ ಸಾಲಿಯನ್ ಪಾತಿರ್ದು ಬೆಳ್ಳಯಾರು ಪಡುಪಣಂಬೂರು ಕಲ್ಲಾಪ ಪ್ರದೇಶದಡಿ ಕರಿನ ಕೆಲವು ತಿಂಗಳೊಡ್ದು ಬೊಡ್ಚಾಂದಿ ಹಾಳು ಸಂಗತಿಲು ನಡೆಸೊಂದಿತ್ತದು ಪೋಡಿಗೆದ ವಾತಾವರಣ ಸೃಷ್ಟಿಯಾದಂಡು ಮುಲ್ಕಿ ಪೊಲೀಸರ ತುರ್ತು ಕಾರ್ಯವು ಜತ್ತದು ಆರೋಪಿಲಿನ ಪತ್ತದ ಕಠಿಣ ಕ್ರಮ ದೆತನೋಡೊಂದು ಒತ್ತಾಯ ಮಲ್ತೇರು. ನಮ್ಮ ಸೇಫ್ಟಿ ನಾವು ನೋಡ್ಬೇಕಾ ಬೇಡ ಅದೊಂದು ನೀವು ನಮಗೆ ಕೊಡು. ಈಗ ಇಲ್ಲಿ ಆಗಿದ್ದು ಪ್ರಶ್ನೆ ಇಲ್ಲಿ ಆಗಿರೋ ಪ್ರಶ್ನೆ ಅಷ್ಟೇನೆ. ಖಾಲಿ ನೀವು ಅವರ 3 ಜನರ ಹೆಸರನ್ನೇ ನೋಟೇಟ್ ಮಾಡ್ಕೊಂಡಿದ್ರು. ಅದು ಪೇಪರ್ ಅಲ್ಲಿ ಇವನ ಫೋಟೋ ಒಂದು ಹಾಕ್ಲಿಲ್ಲ, ತಪ್ಪು ಮಾಡಿದವನನ್ನು. ಯಾಕೆ ಅವರ 3 ಜನರ ಫೋಟೋ ಹಾಕ್ಬೇಕಿತ್ತು? ಅದು ಯಾವ ಆಕ್ಷನ್ ಪ್ರಕಾರ ನೀವು ಅವರ 3 ಜನರನ್ನೇ ತಗೊಂಡಿದ್ದೀರಾ? ಮೇಲಾಧಿಕಾರಿಗಳು ಕೂಡ ಆ ಘಟನೆಯಲ್ಲಿ ಈ 3 ಫೋಟೋವನ್ನು ಪತ್ರಿಕೆಗೆ ಕೊಡುವಾಗ ಒಂದು ಅದರ ಮೂಲ ಕಾರಣವನ್ನು ಹೇಳಿ ಆ ಕಾರಣಕ್ಕೆ ಈ ರೀತಿಯ ಪ್ರತಿಕ್ರಿಯೆ ಆಗಿದೆ, ಈ ರೀತಿ ಇವರ ಬಂಧನ ಆಗಿದೆ ಅಂತ ಕೊಟ್ಟಿದ್ರೆ ಸರಿಯಾಗ್ತಿತ್ತು. ಆದ್ರೆ ಅದನ್ನು ಮರೆಮಾಚಿ ಕೇವಲ ಯಾರನ್ನೋ ಖುಷಿ ಪಡಿಸಲಿಕ್ಕೋಸ್ಕರ ಮಾಡಿರುವಂತದ್ದು ಖಂಡನೀಯ ಅಂತ ಹೇಳುವಂತದ್ದು. ಉಳ್ಳಾಲ ತಾಲೂಕು ದೇರ್ಲಕಟ್ಟದ ರಡ್ ಆಸ್ಪತ್ರೆಯ ನಡುಟು ಉಪ್ಪನ ಫ್ಲಾಟ್ ಒಂಜೆಟು ಸೂಪತ್ತದು ಫ್ಲಾಟ್ ಮ್ಯಾನೇಜರ್ನ ತುರ್ತು ಜಾಗೃತಿ ಹಿಡಿದವರ 100 ಹೆಚ್ಚು ಜನ ಉಪ್ಪನ 13 ಮಾಳಿಗೆದ ಫ್ಲಾಟ್ ಅಪಾಯ ತತ್ತುಪೋತುಂಡು. ಉಳ್ಳಾಲ ತಾಲೂಕು ದೇರ್ಲಕಟ್ಟದ ರಡ್ಡ ಆಸ್ಪತ್ರೆಯ ನಡುಟು ಉಪ್ಪನ ಫ್ಲಾಟ್ ಒಂಜೆಟು ಸೂಪತ್ತದು ಫ್ಲಾಟ್ ಮ್ಯಾನೇಜರ್ನ ತುರ್ತು ಜಾಗೃತಿ ಹಿಡಿದವರ 100 ಹೆಚ್ಚು ಜನ ಉಪ್ಪನ 13 ಮಾಳಿಗೆದ ಫ್ಲಾಟ್ ಅಪಾಯ ತತ್ತುಪೋತುಂಡು. ಫ್ಲಾಟ್ ಒಂಜಿತ ರೂಮುಡು ದಂತ ವೈದ್ಯಕೀಯ ಕಲ್ಪನಾ 20 ಪೊಣ್ಣುಲಿತ್ತದು ಡಿಸೆಂಬರ್ 20 ಕಾಂಡೆ ಕಾಲೇಜಿಡು ಕಾರ್ಯಾಗಾರ ಉಂಡು ಬೇಗ ಪೋದಿತ್ತೇರು. ಆಂಡ ಅಮಸರುಡು ಕುಂಟುಲಿಗೆ ಇಸ್ತ್ರಿ ಪಾಡ್ದ ನಕ್ಲು ಸ್ವಿಚ್ ಬಂದ್ ಮಲ್ತನಲ್ಲ ಇಸ್ತ್ರಿ ಪೆಟ್ಟಿಗೆನು ಜೆಪ್ಪುನ ಹಾಸಿಗೆದ ಮಿತ್ತದಿದ್ದು ಕಾಲೇಜಿಗೆ ಪೋದಿತ್ತೇರು. ಆಂಡ ಕಾಂಡೆಡ್ದಿಂಚ ಪುಗೆತ್ತ ಮೂರಿ ಫ್ಲಾಟ್ ಇಡೀ ಬರೊಂದಿತ್ತದು ಮ್ಯಾನೇಜರ್ ಕುತ್ತರ್ದ ಮಹಮ್ಮದ್ ಶಾಹೀದ್ ಶಫೀಕ್ ಸೀದಾ ಉಳೈಪೋದು ಕಂಡಿದ ಬಾಕ್ಲ್ದೇ ಇದ್ದೀರು. ಪುಗೆತ ಕಾರಣ ಗೊತ್ತಾವಂದೆ ಒಂತೆ ಪೊರ್ತು ಅವಲೆ ಉಂತುದಿರು. ಆ ತೊರ್ತಗೂ ಹಾಸಿಗೆಗೆ ಸೂಪತ್ತೇರ ಶುರು ಆತಂಡು. ಅಪಗನೆ ವಾಚ್ಮ್ಯಾನ್ ಲೋಕೇಶ್ ಪನ್ಪನಾರಿನ ಲೆತ್ತದು 20 ಸೇರ್ದು ಸೂಪತ್ತನ ಹಾಸಿಗೆನು ಪಿದೈ ದಕ್ಕದು ಆಯರೆತ್ತಿನ ಮಲ್ಲ ಅಪಾಯನು ತಪ್ಪಾದಿರು. ಶಾಹೀದ್ ಶಫೀಕ್ನ ಕಾರ್ಯ ಚೂರು ಕಡೆಸುದಂಡಲ ಫ್ಲಾಟ್ ಇಡೀ ಸೂಪತ್ತು ನಡೀತಂಡು. ಮಹಮ್ಮದ್ ಶಾಹೀದ್ ಶಫೀಕ್ ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ ಕಾರ್ಯಂತೆರ್ಲ ಆದುಲ್ಲೇರು. ದೇವರನ್ನು ನೆನೆಸಿಕೊಂಡು ಹೋಗ್ಬಿಟ್ಟೆ. ಒಳಗಡೆ ಹೋಗಿ ಒಂದು ವಿಂಡೋ ಓಪನ್ ಮಾಡಿ 2 ಮಿನಿಟ್ ಬ್ರೀತ್ ತೆಗೆದೆ. ಅಷ್ಟೊಂದು ಇದಾಗ್ತಾ ಇತ್ತು ನನಗೆ.
ಇವತ್ತೇ ರಿಕವರಿ ಆದಿದ್ದು ಆ್ಯಕ್ಚುಲಿ. 2 ದಿವಸ ಅದೇ ಕೆಮ್ಮು ಆ ಥರ ಇತ್ತು. ಮತ್ತೆ ಒಳಗಡೆ ಹೋಗಿ ಬ್ರೀತ್ ತಗೊಂಡು ಮತ್ತೆ ಸರ್ಚ್ ಮಾಡಿಬಿಟ್ಟು ಬೆಡ್ಡಲ್ಲಿ ಒತ್ತಿ ಒರೆಯುವ ಒಂದು ಸಂದರ್ಭ. ಆ ಟೈಮಲ್ಲಿ ನನ್ನ ಸೆಕ್ಯೂರಿಟಿಯನ್ನು ಕರ್ಕೊಂಡು ಇಮಿಡಿಯೇಟ್ ಆಗಿ ಅದನ್ನು ತೆಗೆದು ಬಾಲ್ಕನಿಯಿಂದ ಬಿಸಾಕ್ಬಿಟ್ಟೆ. ಅದೊಂದು 5 ನಿಮಿಷ ಲೇಟ್ ಆಗ್ತಿದ್ರೆ ದೊಡ್ಡ ಒಂದು ಅನಾಹುತ ಆಗ್ತಾ ಇತ್ತು. ಅಂದರೆ ಸಿಲಿಂಡರ್ ಅದು ಇದೆಲ್ಲ ಇತ್ತು. ಏನು ದೇವ್ರ ದಯದಿಂದ ಅದು. ಒಡಿಪು ಜಿಲ್ಲೆದ ಬ್ರಹ್ಮಾವರ ಬೊಕ ಕುಂದಾಪುರದ ಕೋಟ ಪೊಲೀಸ್ ಸ್ಟೇಷನ್ ಸುತ್ತುಡು ರಾತ್ರಿ ಇಲ್ಲಿಗೆ ಪೊಗ್ಗುದು ಬಂಗಾರಪದ್ದಿ ಬೊಕ ಬಿಲೆಬಾಳುನ ಸೊತ್ತುಲಿನ ಕಂಡು ನಿಂತಿನ ಆರೋಪಿ 28 ವರ್ಷ ಪ್ರಾಯದ ವಿಜಯ್ ಕುಮಾರ್ ಶೆಟ್ಟಿ ಪನ್ಪುಣೆಯನ್ನು ಪೊಲೀಸರು ಪತ್ತದೇರು. ಒಡಿಪು ಜಿಲ್ಲೆದ ಬ್ರಹ್ಮಾವರ ಬೊಕ ಕುಂದಾಪುರದ ಕೋಟ ಪೊಲೀಸ್ ಸ್ಟೇಷನ್ ಸುತ್ತುಡು ರಾತ್ರಿ ಇಲ್ಲಿಗೆ ಪೊಗ್ಗುದು ಬಂಗಾರಪದ್ದಿ ಬೊಕ ಬಿಲೆಬಾಳುನ ಸುತ್ತುಲಿನ ಕಂಡು ನಿಂತಿನ ಆರೋಪಿನ ಪೊಲೀಸರು ಪತ್ತದೇರು. 28 ವರ್ಷ ಪ್ರಾಯದ ವಿಜಯ್ ಕುಮಾರ್ ಶೆಟ್ಟಿ ಆರೋಪಿ ಅದುಲ್ಲೆ ಆಯರ್ದ ಕಂಡೆರ ಗಳಸದನ 30,000 ರೂಪಾಯಿ ಬಿಲೆತ ಹೋಂಡಾ ಮ್ಯಾಟ್ರಿಕ್ಸ್ ಸ್ಕೂಟರ್ ಬೊಕ್ಕ ಕಂಡದ್ನ 4,64,700 ರೂಪಾಯಿ ಬಿಲೆತ ಬಂಗಾರಪದ್ದಿ 2,800 ರೂಪಾಯಿ ಬಿಲೆತ ಬುಳ್ಳಿದ ಪಾವಲಿ 9,000 ರೂಪಾಯಿ ಬಿಲೆತ ಒಂಜಿ ಸೀರೆ ಕಂಡದ್ನ ಎಡ್ಡೆ ಮುಂಚಿ ಮಾಡ್ದು ತೀಕದ್ನ 84,000 ರೂಪಾಯಿ 2,800 ರೂಪಾಯಿ ಬಿಲೆತ ಒಂಜಿ ಗ್ಯಾಸ್ ಸಿಲಿಂಡರ್ ಸೇರ್ನಂಚ ಒಟ್ಟು 7 ಲಕ್ಷ ರೂಪಾಯಿ ಬಿಲೆತ ಸೊತ್ತುಲೆನ್ನು ಸ್ವಾಧೀನೋಗದೆ ತೊಂದಿರೆಂದು ತಿಳಿದು ಬೈದಿಂದು. ಆರೋಪಿನ ಮಿತ್ತು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಸುತ್ತುಡು 4 ಕಡೆಟು ಬೊಕ್ಕ ಕೋಟ ಪೊಲೀಸ್ ಸ್ಟೇಷನ್ ಸುತ್ತುಡು 1 ಕಡೆಟು ಕಂಡದ್ನ ತಿಳಿದು ಬೈದಿಂದು. ಈ ದುಂಬು ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ 2, ಕುಡ್ಲ ಬಂದರ್ ಪೊಲೀಸ್ ಸ್ಟೇಷನ್ 4, ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ಸ್ಟೇಷನ್ 1, ಹರಿಹರ ಪೊಲೀಸ್ ಸ್ಟೇಷನ್ 1, ಶಿವಮೊಗ್ಗ ಆಗುಂಬೆ ಪೊಲೀಸ್ ಸ್ಟೇಷನ್ 1, ತುಂಗಾನಗರ ಪೊಲೀಸ್ ಸ್ಟೇಷನ್ 2, ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ 1 ಕೇಸ್ ಪಾಡ್ದಿತ್ತೇರು. ಪಾಕ ಕೇಸಿಡು ಕೋರ್ಟುಲೆಗ್ ಹಾಜಿರಾವಂದೆ ತರೆ ತಪ್ಪಾದಿತ್ತದು ಜಾಮೀನು ಇಜ್ಜಂದಿನ ವಾರಂಟ್ ಜಾರಿ ಆತಡು. ಒಡಿಪು ಜಿಲ್ಲಾ ಎಸ್ಪಿ ಅಕ್ಷಯ್ ಎಂಎಚ್ ಮೇರಿನ ಆದೇಶದಂಚ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ದುಂಬಾಳ್ತಿಡು ಕಾರ್ಯಾಚರಣೆ ನಡಪಾದು ಆರೋಪಿ ವಿಜಯ್ ಕುಮಾರ್ ಶೆಟ್ಟಿನ ಬಂಧನ ಮಲ್ತದೇರು. ಜಗದ್ಗುರು ಪುರಿ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ತೀರ್ಥ ಮಹಾರಾಜ್ 2 ದಿನದ ಕಾರ್ಯಕ್ರಮಟು ಪಾಲ್ದೆತುನೇರೆ ಬುಧವಾರ ಕುಡ್ಲಗ ಬತ್ತೇರು. ಗುರುವಾರ ಕುಡ್ಲದ ಶರವ್ ಕ್ಷೇತ್ರ ಕೈತಲ್ದ ಬಾಳಂಬಟ್ ಹಾಲ್ಡ್ ಸ್ವಾಮೀಜಿರಿಗೆ ಕುಡ್ಲದ ಪೌರ ಸಮ್ಮಾನ ನಡಪೆರ ಉಂಟು. ಜಗದ್ಗುರು ಪುರಿ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ತೀರ್ಥ ಮಹಾರಾಜ್ 2 ದಿನದ ಕಾರ್ಯಕ್ರಮಗೂ ಬುಧವಾರ ಕಾಂಡೆ ಕುಡ್ಲಗ ಬತ್ತೇರು. ಮಾವೇಲಿ ಎಕ್ಸ್ಪ್ರೆಸ್ ರೈಲ್ ಅರೆನ ಪರಿವಾರ ಬುಕ ಪಟ್ಟದ ದೇವೇರ್ನ ಒಟ್ಟುಗೂ ಕುಡ್ಲ ಕೇಂದ್ರ ರೈಲ್ವೆ ಸ್ಟೇಷನ್ಗೆ ಬತ್ತಿನ ಸ್ವಾಮೀಜಿರೇನು ಮೇಯರ್ ಜಯನಂದ ಅಂಚನ್ ದುಂಬಾಳಿಸಿದ ಪೌರ ಸನ್ಮಾನ ಸಮಿತಿದ ಎದುಕೊಂಡಿರು. ಸಮಿತಿದ ಪ್ರಧಾನ ಕಾರ್ಯಂತರಿ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಕಾರ್ಯಗುರ್ಕಾರ್ಯರು ಎಂಬಿ ಪುರಾಣಿಕ್, ಸುನೀಲ್ ಆಚಾರ್, ಪುರುಷೋತ್ತಮ, ಸುಧಾಕರ್ ರಾವ್ ಪೇಜಾವರ ಈ ಪೊರ್ತುಡಿತ್ತೇರು. ಪುರಿ ಶಂಕರಾಚಾರ್ಯರು ಕದ್ರ ಕಂಬಳದ ಮಲ್ಲಿಕ ಬಡಾವಣೆದ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರನ ಮಂಜು ಪ್ರಸಾದ ಇಲ್ಲಡೆ ಪೋಯಿರು. ಸ್ವಾಮೀಜಿರ್ನ 2 ದಿನದ ಕಾರ್ಯಕ್ರಮದ ಬಗೆಟ್ ಮಾಹಿತಿ ಕೊರನ ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಡಿಸೆಂಬರ್ 22ಕ್ಕೆ ಗುರುವಾರ ಕಾಂಡೆ 11 ಗಂಟೆಗೆ ಶರವ್ ಕ್ಷೇತ್ರ ಕೈತಲ್ದ ರಾಧಾಕೃಷ್ಣ ದೇವಸ್ಥಾನದ ಬಾಳಂಬಟ್ ಹಾಲ್ಡ್ ಸ್ವಾಮೀಜಿರಿಗೆ ಪೌರ ಸಮ್ಮಾನ ನಡಪಾದು ಮರ್ಯಾದೆ ಮಲ್ಕೊಂಡು 5 ದುಂಬತ್ತ ಶರವ್ ಕ್ಷೇತ್ರದ್ದು 6 ಮೆರವಣಿಗೆಡು ಕಾರ್ಯಕ್ರಮಗೂ ಎದುಕೊನುಂದು ಪಂಡೇರು. ತುಳುನಾಡಿನ ಜನರು ನಾವು ಅವರನ್ನು ಯಾವ ರೀತಿ ಗೌರವಿಸುವುದು ಅಂತ ಅವರ ಅಪೇಕ್ಷೆಗಳು ದೊಡ್ಡದಿರ್ಬೋದು, ಸಮಾಜೋತ್ಸವ ಸ್ವರೂಪದಲ್ಲೂ ನಾವು ಮಾಡಿದವರೇ. ಆದರೆ ಸಣ್ಣ ಮಟ್ಟಿಗೆ ನಾವು ಮೇಯರನ್ನು ಮುಂದಿಟ್ಟುಕೊಂಡು ನಮ್ಮ ಪ್ರಥಮ ಪ್ರಜೆ ಜಯನದಂತೆಯನ್ನು ಮುಂದಿಟ್ಟುಕೊಂಡು ತುಳುನಾಡ ಪೌರ ಸನ್ಮಾನ ಎನ್ನುವ ನೆಲೆಯಲ್ಲಿ ಶರವ್ ದೇವಳದ ಸಮೀಪದ ಬಾಳಂಬಟ್ರ ಹಾಲ್ನಲ್ಲಿ ನಾಳೆ 11 ಗಂಟೆಗೆ ಅದು ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲ ಧಾರ್ಮಿಕ ಬಂಧುಗಳು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಅವರು ಬಂದು ಅಲ್ಲಿ ಪಾದ ಪೂಜೆಗೂ ಅಲ್ಲಿ ಸದವಕಾಶವನ್ನು ಕಲ್ಪಿಸಿದ್ದೇವೆ. ನಾವು ಎಲ್ಲರೂ ಬರೋಣ, ಆ ಪೌರ ಸನ್ಮಾನದಲ್ಲಿ ಭಾಗವಹಿಸೋಣ. ನಮಗೆ ಲಭಿಸಿದಂಥ ಸೌಭಾಗ್ಯ ಚೌಂದ್ರಮೌಳೀಶ್ವರನ ದೇವರು ಪಟ್ಟದ ದೇವರೊಂದಿಗೆ ಅವರು ಬಂದಿದ್ದಾರೆ. ಆ ಸೌಭಾಗ್ಯದಲ್ಲಿ ನಾವು ಪಾಲ್ಗೊಳ್ಳೋಣ, ಪುನೀತರಾಗೋಣ ಅಂತ ಈ ಸಂದರ್ಭದಲ್ಲಿ ಸರ್ವರ ಪರವಾಗಿ ನಾನು ಭಿನ್ನವಿಸಿಕೊಳ್ತಾ ಇದ್ದೇನೆ. ಕುಡ್ಲ ತಾಲೂಕು ಪುರಾಲ್ ಕೈತಲ್ದ ನವಜ್ಯೋತಿ ಫ್ರೆಂಡ್ಸ್ ಕ್ಲಬ್ ಕಳಸಗುರಿ ಮುಕ್ಲು 13ನೇ ವರ್ಷದ ಲೇಸಿ ನಡಪಾದಿತ್ತೇರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಮಲ್ಲಬಿನ್ನಿರಾದ ಪಾಲ್ದೆತೊನ್ನ ಕಾರ್ಯಕ್ರಮಟು ಸಮಾಜ ಸೇವಾ ಕಾರ್ಯಕ್ರಮದ ನೀಡಿಟ್ಟು 7 ಜನಕ್ಕೆ ಒಟ್ಟು 55,000 ರೂಪಾಯಿ ಪಟ್ಟಿಯರು. ಕುಡ್ಲ ತಾಲೂಕು ಪುರಾಲ್ ಕೈತಲ್ದ ನವಜ್ಯೋತಿ ಫ್ರೆಂಡ್ಸ್ ಕ್ಲಬ್ ಕಳಸಗುರಿ ಉಂದಿತ್ತ 13ನೇ ವರ್ಷದ ಲೇಸ್ ಆಟಣೆ ಮಲ್ತಿತ್ತೇರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಮಲ್ಲಬಿನ್ನಿರಾದ ಪಾಲ್ದೆತೊನ್ನ ಕಾರ್ಯಕ್ರಮಟು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡಿತಿನ ಸೇಸಪ್ಪ ಪಚ್ಚಿನಡ್ಕ ಮೇರೆಗೆ ಸಮ್ಮಾನದ ಮರ್ಯಾದೆ ಆಟಣೆ ಆದಿತ್ತಿದ್ದು ಅರೆನ ಪರವಾದ ಅರೆನ ಮಗೆ ಭುವನೇಶ್ ಮರ್ಯಾದೆ ಓಲೆ ದಿತೊಂಡಿರು. ಉಷರಿಜ್ಜಂದಿನ 4 ಬೊಕ ಕರಿದು ಪೋಯಿನ ಪುರಂದರ ಪೊನ್ನೆಲ ಪನ್ಪುನಾರಿನ ಮಗಳಿಗೆ 10,000 ರೂಪಾಯಿ ದಂಚ, ಇರುವೇರು ಬಿರ್ಸೇರ್ ಜೋಕ್ಲೆಗ್ 2,500 ರೂಪಾಯಿ ದಂಚ ಒಟ್ಟು 55,000 ರೂಪಾಯಿನ ಪಟ್ಟೀರು. ಬೇತೆ ಬೇತೆ ಗೊಬ್ಬುಲಿಡು ಗೆಂದಿನಕ್ಲೆಗ್ ಇನಾಮುಲಿನ ಪಟ್ಟೀರು.
డాక్టర్ భరత్ శెట్టి పాతిర్దు సమాజకు బోడాయిన ಕೆಲಸ ಮಲ್ಪುನ ಇಂಚಿನ ಸಂಘ ಸಂಸ್ಥೆಲು ಊರ್ಲೆಡು ಉಪ್ಪುಡು ಇಂಚಿನ ಕೆಲಸೊಲೆಗು ತನ್ನ ಬಿರಿಸಾಯ ಏಪೋಗ್ಲ ಉಂಡು ಎಂದು ಪಡ್ಡೇರು. ನೊಂದ ವ್ಯಕ್ತಿಗಳಿರ್ಬೋದು, ನೊಂದ ಕುಟುಂಬಗಳಿರ್ಬೋದು, ಅವರ ಕಣ್ಣೀರಿಸುವ ಪ್ರಯತ್ನವನ್ನ ಈ ಯುವಕರ ತಂಡ ಏನು ಮಾಡ್ತಿದೆ. ಶಾಸಕನಾಗಿ ನನಗೆ ಬಹಳ ಹೆಮ್ಮೆಯ ವಿಷಯ, ನನ್ನ ಕ್ಷೇತ್ರದ ಯುವಕರು ಈ ರೀತಿ ಕೆಲಸಗಳಲ್ಲಿ ತೋಡಿಸ್ಕೊಂಡು ಕಟ್ಟಕಡ ವ್ಯಕ್ತಿಯ ಕಣ್ಣೀರಿಸುವ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ. ಖಂಡಿತ ಆ ದೇವರು ನಿಮಗೆ ಆಶೀರ್ವಾದದೊಂದಿಗೆ ನಿಮ್ಮ ಕೈಯನ್ನು ಗಟ್ಟಿ ಮಾಡಿಸುವಂಥ ಕೆಲಸವನ್ನು ಸಹ ಖಂಡಿತ ಮಾಡ್ತಾನೆ. ನಿಮ್ಮಿಂದ ಇಂತಹ ಸಮಾಜಮುಖಿ ಕೆಲಸಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬರುವಂಥ ಶಕ್ತಿಯ ಭಗವಂತ ಕೊಡ್ಲಿ. ಬಿನ್ನೆರು ವೆಂಕಟೇಶ್ ನಾವಡ, ನಾರಾಯಣ ಕುಲಾಲ್ ಬೆಂಗಳೂರು, ನವಜ್ಯೋತಿ ಫ್ರೆಂಡ್ಸ್ ಕ್ಲಬ್ದ ಮರ್ಯಾದಿ ಗುರುಕಾರ್ ರಾಯ್ನ ಗಂಗಾಧರ ದಾಸ್, ಪದ್ಮನಾಭ ಹೆಗ್ಡೆ, ರುಕ್ಮಯ್ಯ ಸಫಲಿಗ, ಗುರ್ಕಾರ್ಯರು ಬಾಲಕೃಷ್ಣ ಶೆಟ್ಟಿ ಕೋಡಿಬುಟ್ಟು, ಜಿತೇಶ್ ಉಳಿಯ ಬೊಕ ಮಾತಾ ಪದಾಧಿಕಾರಿಲು ಸದಸ್ಯರು ಪಾಲ್ದೆತೊಂದಿರು. ಅಡ್ಡೂರು ನವೀನ್ ಆಚಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಬಪ್ಪನಾಡು ಮೇಳದಕ್ಲೆಡ್ದು ಭಂಡಾರ ಚಾವಡಿ ಆಟ ಮುರಿದು ಬರ್ತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಅನೈತಿಕ ಗೂಂಡಗಿರಿ ಕೇಸ್ ಹೆಚ್ಚೊಂದಿತ್ತದು. ಈ ಬಗೆಟ್ ಎದುರು ಪಕ್ಷಲು ವಿಧಾನಮಂಡಲದ ಅಧಿವೇಶನಡು ವಿಷಯ ದುಂಬುದಿದ್ದು ಚರ್ಚೆ ಮಲ್ಪಡು ಬೊಕ್ಕ ಪೊಲೀಸರು ಇಂಚಿನ ಸಂಗತಿಲಿನ ಬಗೆಟ್ ಪಕ್ಷ ಭೇದ ಇಜ್ಜಂದೆ ಕ್ರಮ ದೆತನೋಡೊಂದು ಎಸ್ಡಿಪಿಐ ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಒತ್ತಾಯ ಮಲ್ತದೇರು. ಎಸ್ಡಿಪಿಐ ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಸುದ್ದಿಕೂಟುಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಅನೈತಿಕ ಗೂಂಡಗಿರಿ ಕೇಸ್ ಹೆಚ್ಚೊಂದಿತ್ತದು. ಈ ಬಗೆಟ್ ಎದುರು ಪಕ್ಷಲು ವಿಧಾನಮಂಡಲದ ಅಧಿವೇಶನೋಡು ವಿಷಯ ದುಂಬುದಿದ್ದು ಚರ್ಚೆ ಮಲ್ಪಡು ಬೊಕ್ಕ ಪೊಲೀಸರು ಇಂಚಿನ ಸಂಗತಿಲಿನ ಬಗೆಟ್ ಪಕ್ಷಭೇದ ಇಜ್ಜಂದೆ ಕ್ರಮ ದೆತನೋಡೊಂದು ಎಸ್ಡಿಪಿಐ ಒತ್ತಾಯ ಮಲ್ತದಂದು. ಜಿಲ್ಲೆಡು ನಡತಂದುಪ್ಪನ ಅನೈತಿಕ ಗೂಂಡಗಿರಿಗೆ ಎಸ್ಡಿಪಿಐ ವಿರೋಧ ಮಲ್ಪಡು ರಾಜ್ಯೋಡು ಇಂಚಿನ 39 ಕೇಸ್ ನಡತದನೆಂದು ಗೃಹ ಮಂತ್ರಿಯರೇ ಅಧಿಕೃತವಾದ ಮಾಹಿತಿ ಕೊಡ್ತೀರು. ಒಂದಿತ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತುಂಬೋಡು ಇಂಚಿನಕ್ಕೆ ಮಾತ ಮುಂಕುದ ಬಲ್ಲ ಪಾಡಿನ ಜಿಲ್ಲೆಗೆ ಕಪ್ಪು ಬೊಟ್ಟ ಆಯರುಂಡು ಜಿಲ್ಲೆದ ಬರವುಬಕ ಉದ್ಯಮ ರಂಗದ ಮಿತ್ತಲ ಒಂದು ಪರಿಣಾಮ ಬೀರಿಯರ ಉಂಡು ಅಬ್ದುಲ್ ಮಜೀದ್ ಪಂಡೇರು. ಅಧಿಕೃತವಾಗಿ ಕೇಸು ದಾಖಲಾಗಿರುವಂಥದ್ದು ಅಥವಾ ಬಹಿರಂಗಗೊಂಡಿರುವಂಥದ್ದು, ಆ ರೀತಿ ಬಹಿರಂಗಗೊಳ್ಳದ ಎಷ್ಟೋ ಪ್ರತಿನಿತ್ಯ ನಡೀತಾ ಇದೆ. ಎಷ್ಟು ಕ್ಷುಲ್ಲಕ ವಿಷಯ ನೋಡಿ. ಮೊನ್ನೆ ಬಸ್ಸಿನಲ್ಲಿ ಕುಳಿತಿದ್ದಂಥ ಒಬ್ಬ ವ್ಯಕ್ತಿಯಲ್ಲಿ ಅವರೊಬ್ಬ ಮಹಿಳೆ ಈ ಬ್ಯಾಗನ್ನು ಹಿಡ್ಕೊಳ್ಳಿ ಅಂಥೇಳಿ ಕೊಟ್ಟಿದ್ದಾರೆ. ಸಹಜ ಅದು. ಬಸ್ಸಿನಲ್ಲಿ ಯಾರು ಸ್ಟ್ಯಾಂಡಿಂಗ್ ಇರ್ತಾರೆ ಅವ್ರ ಹತ್ರ ಏನಾದರೂ ಲಗೇಜ್ ಇದ್ದಾರೆ ಕುಳಿತುಕೊಂಡಂಥ ಅವರಿಗೆ ಕೊಡ್ತಾರೆ. ಶಾಲಾ ವಿದ್ಯಾರ್ಥಿಗಳು ಕೂಡ ಅವರ ಬ್ಯಾಗ್ಗಳನ್ನು ಕೊಡ್ತಾರೆ. ಆ ರೀತಿ ಕೊಟ್ಟರು ಅನ್ನೋಂಥ ಕಾರಣಕ್ಕೆ ಅವರನ್ನು ಇಳಿಸಿ ಥಳಿಸಿರೋಂಥ ಒಂದು ಪ್ರಕರಣ ನಾವು ನೋಡಿದ್ದೇವೆ. ಆಗಸ್ಟ್ ತಿಂಗಳ 30ನೇ ತಾರೀಕಲ್ಲಿ ಮೊಹಮ್ಮದ್ ಸನೀಫ್ ಅನ್ನೋಂಥ ಒಂದು 19 ವರ್ಷದ ಯುವಕನ ಮೇಲೆ ಒಬ್ಬ ಹಿಂದೂ ವಿದ್ಯಾರ್ಥಿನಿಯೊಂದಿಗೆ ಮಾತನಾಡಿದ ಅಂತ ಕಾರಣಕ್ಕೆ ಹಲ್ಲೆ ನಡೆಸಿರುವಂಥದ್ದು. ಜುಲೈ 25ನೇ ತಾರೀಕು ಬಜರಂಗ ದಳದವರು ರಿಸೈಕಲ್ ಪಬ್ ಎಂಬ ಹೆಸರಿನಲ್ಲಿ ಪಬ್ ಮೇಲೆ ದಾಳಿ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಬಹಿರಂಗವಾಗಿ ಸರ್ಕಾರದ ಬೆಂಬಲದಿಂದಲೇ ನಡೀತಾ ಇರುವ ಆ ರೀತಿಯಲ್ಲಿದೆ. ಯಾಕಂದರೆ ಈ ಮಂತ್ರಿಗಳು ಇವರೆಲ್ಲ ಬಹಿರಂಗ ಹೇಳಿಕೆಗಳು ನಾವು ನೋಡಿದರೆ ಇದಕ್ಕೆ ಸರ್ಕಾರದ ಕುಮ್ಮಕ್ಕು ಇರುವ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಏನು ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ, ವಿರೋಧ ಪಕ್ಷಗಳು ಇದನ್ನು ಗಂಭೀರವಾಗಿ ಸರ್ಕಾರದಲ್ಲಿ ಪ್ರಶ್ನೆ ಮಾಡಬೇಕು, ಈ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಇದಕ್ಕೆ ಒಂದು ಶಾಶ್ವತ ಕಡಿವಾಣ ಹಾಕಬೇಕು. ಒಂದು ಶಾಶ್ವತ ಕಡಿವಾಣ ಇದಕ್ಕೆ ಹಾಕದೆ ಹೋದರೆ ಈ ಜಿಲ್ಲೆಗೆ ಇನ್ನಷ್ಟು ಒಂದು ಕಪ್ಪು ಚುಕ್ಕೆ ಆಗ್ತದೆ. ಈ ಜಿಲ್ಲೆಗೆ ಪ್ರವಾಸಿಗರು ಬರುವುದಕ್ಕೆ ಹೆದರ್ಬೋದು. ಈ ಜಿಲ್ಲೆಗೆ ಬಂಡವಾಳ ಹೂಡುವವರು, ಬಂಡವಾಳ ಯಾರು ಹೂಡ್ತಾರೆ ಇಲ್ಲಿನ ಅಭಿವೃದ್ಧಿಗೆ, ಅವರು ಹಿಂದೆ ಸರಿಬೋದು. ಈ ರೀತಿಯಾದಂಥ ಒಂದು ಕಪ್ಪು ಚುಕ್ಕೆ ಈ ಜಿಲ್ಲೆಗೆ ಈಗಾಗಲೇ ಹಲವು ವಿಚಾರದಲ್ಲಿ ಇದು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಳೆದ 3-4 ತಿಂಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ಸರ್ಕಾರ ಇದಕ್ಕೆ ನೇರ ಹೊಣೆ ಹೊರಬೇಕಾಗ್ತದೆ. ಸರ್ಕಾರ, ಪೊಲೀಸ್ ಇಲಾಖೆ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಪೊಲೀಸ್ ಇಲಾಖೆ ಇದನ್ನು ಕಾನೂನು ಸುವ್ಯವಸ್ಥೆ ಕೆಡುವಂಥ ಒಂದು ಕೆಲಸವಂತ ಪರಿಗಣಿಸಬೇಕೇ ಹೊರತು ಅದರಲ್ಲಿ ಧರ್ಮ ಹುಡುಕುವಂಥದ್ದು ಅಥವಾ ರಾಜಕೀಯ ಇನ್ಫ್ಲೂಯೆನ್ಸಿಗೆ ಒಳಗಾಗುವುದು. ಅಂದರೆ ಈಗ ಸರ್ಕಾರ ಅಸ್ತಿತ್ವದಲ್ಲಿರುವ BJP ಸರ್ಕಾರದ ಏನು ಅವರ ಸಂಘಟನೆಗಳಿದೆ, ಅವರಿಗೆ ಬೆಂಬಲ ಕೊಡುವ ಸಂಘಟನೆಗಳು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಜಾಗರಣ ವೇದಿಕೆ, ಬೇರೆ ಏನಿದೆ ಅಂತ ಯಾವುದಿದ್ರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡಬಾರ್ದು, ಬೆಂಬಲ ಕೊಡಬಾರ್ದು. ಅದೇ ರೀತಿ ಬೇರೆ ಯಾವುದೇ ಧರ್ಮದವರಾಗಿದ್ದರೂ ಕೂಡ
ಈ ರೀತಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದಾದರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ SDPI ಆಗ್ರಹಿಸ್ತದೆ. SDPI ರಾಜ್ಯ ಕಾರ್ಯಂತರ ಅಶ್ರಫ್ ಮಾಚ, ಜಿಲ್ಲಾ ಪ್ರಧಾನ ಕಾರ್ಯಂತರ ಜಮಾಲ್ ಜೋಕಟ್ಟೆ, ಅಕ್ಬರ್ ಬೆಳ್ತಂಗಡಿ ಸುದ್ದಿಕೂಟೊಡಿತ್ತೀರು. ರೋಟರಿ ಶಂಕರಪುರದ ನಿರಟು ಡ್ಯಾನಿ ಕಡೋಜ ನೆಂಪುಗಾದ ಗಿಲ್ಬರ್ಟ್ ಬೊಕ್ಕ ಜೋಕುಲು ಪ್ರಾಯೋಜನೆ ಮಲ್ತನ ಹೈ ಮಾಸ್ಟ್ ದೀಪ ಉದಿಪನ ಲೋಕಾರ್ಪಣೆ ಬೊಕ್ಕ ಕಟಪಾಡಿ ಗ್ರಾಮ ಪಂಚಾಯತಿಗೆ ಬುಡ್ದು ಕೊರ್ಪುನ ಕಾರ್ಯಕ್ರಮ ಉಡಿಪುದ ಶಂಕರಪುರ ಪೇಂಟಿಡು ನಡೆತಂದೆ. ರೋಟರಿ ಶಂಕರಪುರದ ನಿಲಟು ಡ್ಯಾನಿ ಕಡೋಜ ನೆಂಪುಗಾದ ಗಿಲ್ಬರ್ಟ್ ಬೊಕ್ಕ ಜೋಕುಲು ಪ್ರಾಯೋಜನೆ ಮಲ್ತಿನ ಹೈ ಮಾಸ್ಟ್ ದೀಪ ಉದಿಪನ ಲೋಕಾರ್ಪಣೆ ಬೊಕ್ಕ ಕಟಪಾಡಿ ಗ್ರಾಮ ಪಂಚಾಯತಿಗೆ ಬುಡ್ದು ಕೊರ್ಪಿನ ಕಾರ್ಯಕ್ರಮ ಉಡಿಪುದ ಶಂಕರಪುರ ಪೇಂಟಿಡು ನಡೆತಂದೆ. ರೋಟರಿ ಹಿರಿಯ ಸದಸ್ಯರ ಆಂಟನಿ ಡೇಸ ಬಿನ್ನಿರಿನ ಪೊಲಬ್ ಮಲ್ತು ಕುಡಿದು ಸುರೂತ ಪಾತಿರ ಪಂಡಿರು. ಹೈ ಮಾಸ್ಟ್ ದೀಪದ ನಾಮಫಲಕನು ಗಿಲ್ಬರ್ಟ್ ಕಡೋಜ ಬೊಕ್ಕ ಜೆಸಿಂತ ಕಡೋಜ ಉದಿಪನ ಮಲ್ತೀರು. ಗ್ರಾಮ ಪಂಚಾಯತ್ ಗುರುಕಾರ್ಯರು ಇಂದಿರಾ ಆಚಾರ್ಯ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಮತಾ ಯಶೋಧರ ಶೆಟ್ಟಿ, ಪಂಚಾಯತ್ ಸದಸ್ಯರು ಅಶೋಕ್ ರಾವ್ ಹೈಮಾಸ್ಟ್ ದೀಪದ ಸ್ವಿಚ್ ಪಾಡ್ದು ಗ್ರಾಮ ಪಂಚಾಯತ್ ಕಟಪಾಡಿಗೆ ಹೈಮಾಸ್ಟ್ ಬುಲ್ಪುದ ಇಡೀ ಜವಾಬ್ದಾರಿನ ಬುಡ್ದು ಕೊರುಡು. ಜವಾಬ್ದಾರಿನ ದಾನಿಲೆಡ್ದು ತನ್ನ ಗುರ್ಕಾರ್ಯರು PDO ಬೊಕ್ಕ ಸದಸ್ಯರು ಅಶೋಕ್ ರಾವ್ ಸಭೆಯನ್ನು ಉದ್ದೇಶಿಸಿದ್ದು ಪಾತೀರಿಯರು. ರೋಟರಿ ಜಿಲ್ಲೆ 3182 ವಲಯ ಐನೇತ ಸಹಾಯಕ ಗವರ್ನರ್ ಡಾಕ್ಟರ್ ಶಶಿಕಾಂತ್ ಕರಿಕ ಮಲ್ಲಬಿನೆರಾದ ಶಂಕರಪುರ ರೋಟರಿದ ಕಾರ್ಯಾಲಯಕ್ಕೆ ಮೆಚ್ಚುಗೆ ತಿಳಿಪಾಯರು. ಗಿಲ್ಬರ್ಟ್ ಕಡೋಜ, ಜೆಸಿಂತ ಕಡೋಜ ಹೈಮಾಸ್ಟ್ ಗುತ್ತಿಗೆದಾರರು ವಲೇರಿಯನ್ ನೊರೋನ್ನ ಹೈಮಾಸ್ಟ್ ಬೋಳ್ಪುಗು ಪ್ರಾಯೋಜಕರೇನು ಪೊಲಬ್ ಮಲ್ತ್ಕೊರ್ನ ಜಾಸನ್ ಡಿಸೋಜ ಮುಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ತೇರು. ರೋಟರಿ ಗುರ್ಕಾರ್ಯರು ಗ್ಲಾಡ್ಸನ್ ಕುಂದರ್ ಗುರ್ಕಾರ್ಮೆ ವಹಿಸಿದ ಕಾರ್ಯಕ್ರಮ ನಡಪಾದ ಕೊರಿಯರು. ಜೆಸಿ ಗುರ್ಕಾರ್ಯರು ಮಾಲಿನಿ ಶೆಟ್ಟಿ, ಇನ್ನರ್ವೀಲ್ ಗುರ್ಕಾರ್ಯರು ಶಾಲಿನಿ, ನವೀನ್ ಅಮೀನ್, ವಲೇರಿಯನ್ ನೊರೋನ್ನ, ನಂದನ್ ಕುಮಾರ್, ಚಂದ್ರ ಪೂಜಾರಿ, ಜುಲಿಯಾನಾ, ಮೋಹನ್ ದಾಸ್ ಆರ್ ಶೆಟ್ಟಿ, ಅನಿಲ್ ಫ್ರಾನ್ಸಿಸ್ ಡೇಸ, ರಿಕ್ಷಾ ಯೂನಿಯನ್ ಸದಸ್ಯರು ಪಾಲ್ಗೊಂಡಿರು. ರೋಟರಿ ಕಾರ್ಯಂತರ ಸಿಲ್ವಿಯಾ ಕ್ಯಾಸ್ಟಲಿನೋ ಸೊಲ್ಮೆ ಸಂದಯರ್. ತಾಯಿ ಮಗುವಿಗೆ ಹಾಲನ್ನು ಕೊಡುವುದಿಲ್ಲಂತೆ. ಅದೇ ರೀತಿಯಲ್ಲಿ ನಾವು ಕೇಳದೆ ನಮಗಾಗಿ ಯಾರು ಹಣವನ್ನು ತಂದು ಕೊಡುವುದಿಲ್ಲ ಒಂದು ಪ್ರಾಜೆಕ್ಟ್ ಮಾಡಿ ಅಂತ. ನಾವು ಕೇಳಬೇಕಾಗ್ತದೆ. ತಕ್ಕ ವ್ಯಕ್ತಿಗಳಲ್ಲಿ ಕೇಳಿದಾಗ ಅವರು ಉದಾರ ಮನಸ್ಸಿನಿಂದ ಒಪ್ಪಿ ನಮಗೆ ದಾನವನ್ನು ಕೊಡ್ತಾರೆ. ಇದಕ್ಕೆ ಉದಾಹರಣೆ ಇವತ್ತಿನ ಈ ಒಂದು ದೀಪ. ಈ ಪೇಟೆಯಲ್ಲಿ ಒಳ್ಳೆಯ ಒಂದು ಬೆಳಕು ಸಿಗಬೇಕು ಜನರಿಗೆ ಅಂತ ನಮ್ಮ ಗಿಲ್ಬರ್ಟ್ ಕಡೋಜರ್ ಅವರು ಮನಸ್ಸು ಮಾಡಿದರು. ಅವರ ಮನಸ್ಸಿನ ಈ ಭಾವನೆಗಳನ್ನು ನಮ್ಮ ಜೇಸನ್ ರವರು ಕಂಡು ಬಂದು ಅವರಲ್ಲಿ ಹೋಗಿ ಕೇಳಿದಾಗ ಅವರು ಉದಾರ ಮನಸ್ಸಿನಿಂದ ಈ ಒಂದು ಕೆಲಸಕ್ಕೆ ಒಪ್ಪಿಗೆಯನ್ನು ನೀಡಿ. ಒಡಿಪು ಜಿಲ್ಲೆದ ಏರ್ಮಾಲ್ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವರ್ಷದ ತೇರು ಅಂಗಾರೆ ಆಟಣೆ ಆದಿತ್ತು. ಮಧ್ಯಾಹ್ನ ದೇವೇರ್ನ ಬಲಿ ದರ್ಶನ ಬಲಿ ನಡಪಾದು ದೇವೇರ್ನ ಉಚ್ಚಯ ಮೂರ್ತಿನ ತೇರಿಡು ಕುಲ್ಲಾಯರು. ಉಡುಪು ಜಿಲ್ಲೆದ ಏರ್ಮಾಲ್ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವರ್ಷದ ತೇರು ಅಂಗಾರೆ ಆಟಣೆ ಆದಿತ್ತು. ಮಧ್ಯಾಹ್ನ ದೇವೇರ್ನ ಬಲಿ ದರ್ಶನ ಬಲಿ ನಡಪಾದು ದೇವೇರ್ನ ಉಚ್ಚಯ ಮೂರ್ತಿನ ತೇರಿಡು ಕುಲ್ಲಾಯರು. ದೇವಸ್ಥಾನದ ತಂತ್ರಿಯರಾಯನ ಕಂಬಳಕಟ್ಟ ರಾಧಾಕೃಷ್ಣ ತಂತಿಯರ್ನ ದುಂಬಾಳ್ತಿಡು ದೇವಸ್ಥಾನಡು ಪೂಜೆ ಮಲ್ಪುಣ ಕೃಷ್ಣಮೂರ್ತಿ ಭಟ್ ಪೂಜೆದ ವಿಧಿವಿಧಾನಗಳನ್ನು ನಡಪಾದು ಕೊರಿಯರು. ದೇವಸ್ಥಾನದ ಅನುವಂಶೀಯ ಮುಕ್ತೇಸರರು ಎರ್ಮಾಲ್ ಅಶೋಕ್ ರಾಜ್, ಎರ್ಮಾಲ್ ಶಂಕರ್ ಶೆಟ್ಟಿ, ಸುರೇಶ್ ಶೆಟ್ಟಿ ಎರ್ಮಾಲ್, ಉದಯ ಕೆ ಶೆಟ್ಟಿ, ನಾರಾಯಣ ಕೆ ಶೆಟ್ಟಿ ನಾಯ್ಮಾಡಿ, ಕಿಶೋರ್ ಶೆಟ್ಟಿ ಎರ್ಮಾಲ್, ಸಂತೋಷ್ ಶೆಟ್ಟಿ ಬಪಾಣಿ ಪಾಲ್ದೆ ತೊಂಡೇರು. ಊರ ಪರ ಊರ ಭಕ್ತಿರಿ ಪೊರ್ತುಡಿತದು ಶ್ರೀ ಲಕ್ಷ್ಮೀ ಜನಾರ್ದನ ದೇವೇರ್ನ ಇಂಬುನಟ್ಟೊಂಡೇರು. ಬಂಟೀರ್ನ ಯಾನೆ ನಾಡವೀರ್ನ ಸಂಘ ಸಾಣೂರು ಕಾರ್ಲ ತಾಲೂಕು ಹೊಂದಿದ 7ನೇ ವರ್ಷದ ಸಂಭ್ರಮ. ಶ್ರೀ ಸತ್ಯನಾರಾಯಣ ಪೂಜೆ, ಸಭಾ ಕಾರ್ಯಕ್ರಮ, ಸಮ್ಮಾನ, ಪ್ರತಿಭಾ ಪುರಸ್ಕಾರದ ಲೇಸು ಇಂಚಿಪ ಸಾಣೂರು ಶಿವರಾಮ್ ರೈ ಕಲಾವೇದಿಕೆಡು ಸಂಘದ ಗುರ್ಕಾರ್ಯರು ಬಿ ವಿಶ್ವನಾಥ ಶೆಟ್ಟಿ ಭಾಮಿನಿ ಏರ್ನಡಕ ಗುತ್ತು ಗುರ್ಕಾರ್ಬೇಡು ನಡೆತಂಡು. ಬಂಟೇರ್ನ ಯಾನೆ ನಾಡವೇರ್ನ ಸಂಘ ಸಾಣೂರು ಕಾರ್ಲ ತಾಲೂಕು ಹೊಂದಿದ 7ನೇ ವರ್ಷದ ಸಂಭ್ರಮ. ಶ್ರೀ ಸತ್ಯನಾರಾಯಣ ಪೂಜೆ, ಸಭಾ ಕಾರ್ಯಕ್ರಮ, ಸಮ್ಮಾನ, ಪ್ರತಿಭಾ ಪುರಸ್ಕಾರದ ಲೇಸು ಇಂಚಿಪ ಸಾಣೂರು ಶಿವರಾಮ್ ರೈ ಕಲಾವೇದಿಕೆಡು ಸಂಘದ ಗುರ್ಕಾರ್ಯರು ಬಿ ವಿಶ್ವನಾಥ ಶೆಟ್ಟಿ ಭಾಮಿನಿ ಏರ್ನಾಡ್ಕ ಗುತ್ತು ಗುರ್ಕಾರ್ಮೇಡು நடத்தண்டு. ಸಂಘದ ಕಾರ್ಯಂತೇರು ಪ್ರಜ್ವಲ್ ಶೆಟ್ಟಿ ಎದುಕೊಂದು ಸುರೂತ ಪಾತೆರ ಪಂಡೇರು. ಬಂಟೇರ್ನ ಯಾನೆ ನಾಡವೇರ್ನ ಮಾತೃ ಸಂಘ ಕುಡ್ಲದ ಕಾರ್ಲ ತಾಲೂಕು ಸಂಚಾಲಕರು ಬಿ ಮಣಿರಾಜ್ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಸಮಾಜಗೂ ನಾಯಕ ಆಪನ ಗುಣ ಪದರ್ನವು ಬಂಟ ಸಮಾಜದ ಪೆರ್ಮೆಯನ್ನು ಪಂಡೇರು. ಇನ್ನು ನಮ್ಮ ದೂರದ ಬೊಂಬಾಯಿ ಈ ಭೂಮಸುದೆ ಕಾನೂನು ಬರ್ತದೆ. ಆ ಸಂದರ್ಭ ನಮ್ಮ ಪೂರ್ವಜನ ಹೆಚ್ಚಿನ ನಮ್ಮ ಒಂಜಿ ಜಿಲ್ಲೆ ಒರಿಯಿಂದ ಬೊಂಬಾಯಿ ಹೋಗುದು ನಮ್ಮ ಒಂಜಿ ತಲೆಮಾರು ಭಂಗವತ್ತನಲ್ಲ ಅವೇಳ್ದ ಪಕ್ಕ ನೆಕ್ಸ್ಟ್ ನಮ್ಮ ಅವಲ ನಮ್ಮ ನಾಯಕತ್ವದ ಗುಣವನ್ನು ನಮ್ಮ ಮೆರೆಯ ಅಂತ ಪಕ್ಕ ನಮ್ಮ ಹೋಟೆಲ್ ಮಲ್ತ ಮನವಲ್ಲ ಹೋಟೆಲ್ ಮಲ್ತ ಈ ರೀತಿ ಅಂಕೆ ಸಂಖ್ಯೆ ನಮ್ಮ ಮಹಾರಾಷ್ಟ್ರಡು ಕೇವಲ ಮಹಾರಾಷ್ಟ್ರಡು ಐಟ್ಲ ಬೊಂಬಾಯಿಡ 19,000 ಹೋಟೆಲ್ ನಮ್ಮ ಬಂಟೆರ್ನಗಲ ಉಂಡು. ಕುಳ್ಳದ ಪ್ರಾಯದಕ್ಕಿನ ಬೊಕ್ಕ ಏರ್ಲದಂತಿನ ಪೊಂಜುಲಿನ ಅನಾಥ ಆಶ್ರಮದ ಟ್ರಸ್ಟಿ ಶ್ರೀಮತಿ ಗೀತಾ ಆರ್ ಶೆಟ್ಟಿ ಪಾತಿರ್ದೆ. ಗ್ರಾಮೀಣ ಪ್ರದೇಶಡು ಸಂಘ ಕಟ್ಟದ ಬಂಟ ಸಮುದಾಯದ ಏಳಿಗೆಗೆ ಪುಣೆಯೊಂದು ಪುನಃ ಸಂಘದ ಕಾರ್ಯ ಪುಗರ್ನ ಒಂದು ಪಂಡೇರು.
ನಿಕುಲ್ ಫಸ್ಟ್ ನಿಖಿಲ ಬಗ್ಗೆ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ನಿಕುಲ್ ನಿಖಿಲೆ ಟೈಮ್ ಕೊರ್ಪುಜ ನಮ್ಮ ಪೊಂಜುಲೆ ಇಂಚ ನಮಕ್ ಟೈಮ್ ಕೊರ್ಪುಜ ಇತ್ತಿನ ಪೂರ ಟೈಮ್ ಕೊರೊಂದು ಪೋಪ ಯಾನ್ ನಿಕ್ಲೆ ಒಂಜಿ ಮೆಸೇಜ್ ಕೊರ್ಪುಬೇಡ. ನಿಖಿಲ್ ಫಸ್ಟ್ ನಿಖಿಲ ಬಗ್ಗೆ ಚಿಂತನೆ ಮಲ್ಪಲೆ, ನಿಖಿಲ ಬಗ್ಗೆ ಕೇರ್ ಗೆತ್ತೊಲ್ಲೆ, ನಿಖಿಲ ಇಲ್ಲಡಿತಿನ ಪ್ರಾಯ ತಗ್ಲೇನ್ ಪ್ಲೀಸ್ ಆಗ್ಲೇನ್ ಮಸ್ತ್ ಭಂಗ ಕೊರೊಡ್ಚಿ ದಯಪಂಡ ಆ ಸ್ಥಿತಿ ನಮಗ್ಲೆ ಬರ್ಪುಂಡು. ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ಪುನ ಬೊಕ ಪ್ರತಿಭಾ ಪುರಸ್ಕಾರ ಕೊರ್ಪುನ ಕಾರ್ಯಕ್ರಮ ಬಿನ್ನೇರ್ನ ಕೈಟ್ ನಡತಂಡು. ನಮ್ಮ ಕುಡ್ಲ ಟಿವಿ ಚಾನೆಲ್ದ ಡಾಕ್ಟರ್ ಪ್ರಿಯಾ ಹರೀಶ್, ಸಾಣೂರು ಗ್ರಾಮ ಪಂಚಾಯತ್ ಗುರುಕಾರ್ಯರು ಶ್ರೀಮತಿ ಸುಜಾತ ಶೆಟ್ಟಿ, ವಿಜಯ್ ಶೆಟ್ಟಿ ಪುರ್ಲೊಟ್ಟುಗುತ್ತು ಸಾಣೂರು, ರಾಮಚಂದ್ರ ಶೆಟ್ಟಿ ಪಮ್ಮನಾಡಿಗುತ್ತು ಪಾಲ್ದೊಂಡೇರು. ಪ್ರಸಾದ್ ಶೆಟ್ಟಿ ಪ್ರಧಾನ ಕಾರ್ಯಂತಿರು, ಸುಧಾಕರ್ ಶೆಟ್ಟಿ ಕಾರ್ಯಂತಿರು, ಮೋಹನ್ ಶೆಟ್ಟಿ ಸಾಣೂರು ಬೊಕ ಪ್ರಸಾದ್ ಶೆಟ್ಟಿ ಮಾತ ಪದಾಧಿಕಾರಿಗಳು ಸದಸ್ಯರು ಪಾಲ್ದೊಂಡೇರು. ಆಕೆರಿಗೆ ನಾಟ್ಯ ಬೊಕ ನಾಟಕ ಪ್ರದರ್ಶನ ನಡತಂಡು. ಫ್ರೆಂಡ್ಸ್ ಉರುವ ಕುಡ್ಲ ಬೊಕ್ಕ 10 ಸಂಸ್ಥೆರ್ನ ನಿಲೆಟ್ ಅಂಗಾರೆ ಶ್ರೀ ಪಾವಂಜೆ ಮೀಡೊಡ್ದು ಉರುವ ಮಾರ್ಕೆಟ್ ಕೈತರು ಶ್ರೀದೇವಿ ಮಹಾತ್ಮೆ ಆಟ ಆಟಣೆ ಮಲ್ತಿದ್ದೇರು. ಈ ಪೊರ್ತುಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕರು ಸತೀಶ್ ಶೆಟ್ಟಿ ಪಟ್ಲ ಸೇರಿದು 4 ಕಲಾವಿದರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಫ್ರೆಂಡ್ಸ್ ಉರುವ ಕುಡ್ಲ ಬೊಕ್ಕ 10 ಸಂಸ್ಥೆರ್ನ ನಿಲೆಟ್ ಅಂಗಾರೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಮೇಳೊಡ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕಿರು ಬುಕ ಭಾಗವತಿರಾದು ಪುನಃ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯುಡು ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತಿತ್ತೇರು. ರಂಗಸ್ಥಳೊಟ್ಟು ನಡತಿನ ಲೇಸಿಡು ಬಿನ್ನೇರು ಬುಕ ಫ್ರೆಂಡ್ಸ್ ಉರುವದ ಪದಾಧಿಕಾರಿಲು ಇತ್ತದು ಪಟ್ಲ ಸತೀಶ್ ಶೆಟ್ಟಿ, ಅಕ್ಷಯ ಮಾರ್ನಾಡ್, ಸಚಿನ್ ಉದ್ಯಾವರ ಬುಕ ಸಂದೇಶ್ ಮಂದಾರ ಇಂಚ ಕಲಾವಿದರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಸತೀಶ್ ಶೆಟ್ಟಿ ಪಟ್ಲ ಪಾತಿರ್ದು ಕಲಾ ಸೇವೆದ ಒಟ್ಟಿಗೂ ಕಲಾವಿದರಿಗಳ ಮರ್ಯಾದೆ ಮಲ್ತದಾರು ಒಂದು ಮೇಳಗು ಸಂದಿನ ಮರ್ಯಾದೆ ಎನ್ನುವೆ ಮಾತ ಕಲಾವಿದರಿಗೆ ಇಂಚಿನ ಮರ್ಯಾದೆ ತಿಕ್ಕಡು ಪಂಡಿರು. ಕಲಾ ಸೇವೆಯ ಜೊತೆಗೆ ಕಲಾವಿದರ ಒಂದು ಗೌರವವನ್ನು ಕೂಡ ತಾವುಗಳು ಮಾಡಿದಿರಿ. ಇಂತಹ ಒಂದು ದೇವಿ ಮಹಾತ್ಮೆ, ದೇವಿಯ ಪುರಾಣವನ್ನು ಸಾರುವಂತಹ ಇಂತಹ ಒಂದು ಪುಣ್ಯ ವೇದಿಕೆಯಲ್ಲಿ ಈ ಕಲಾ ಗೌರವ ಇಡೀ ನಮ್ಮ ಮೇಳಕ್ಕೆ ಸಂದಿದೆ ಎಂಬುದಾಗಿ ನಾನು ಭಾವಿಸ್ತಾ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಅವಕಾಶ ಎಲ್ರಿಗೂ ದೊರೆಯಲಿ, ಎಲ್ಲಾ ಕಲಾವಿದರಿಗೂ ಇಂತಹ ಮನ್ನಣೆ ಸಿಗಲಿ, ನಿಮಗೆ ಆ ಮಾಡುವಂತ ಶಕ್ತಿಯನ್ನು ತಾಯಿ ದುರ್ಗಾಮಾತೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕರುಣಿಸಲಿ ಎಂಬುದಾಗಿ ಬೇಡುತ್ತಾ ದಾನಿ, ಉದ್ಯಮಿ ರಂಜನ್ ದಿವ್ಯಜ್ಯೋತಿ ಮೇರೆಗಳ ಸಮ್ಮಾನದ ಮರ್ಯಾದೆ ಮಲ್ತೇರು. ರಾಧಾಕೃಷ್ಣ ಪಮ್ಮಿ ಕೊಡಿಯಲ್ಬೈಲ್, ಮನೋಜ್ ಶೆಟ್ಟಿ, ಸುದರ್ಶನ್ ಬೊಂಬಾಯಿ, ಜಯಪ್ರಕಾಶ್ ಶೆಟ್ಟಿ, ಗೌತಮ್ ಕೋಡಿಕಲ್, ರಾಜೇಶ್ ಚಿಲಿಂಬಿ, ನವೀನ್ ಬಂಜನ್ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತುಡಿತ್ತೇರು. ಚೌಕಿ ಪೂಜೆ ಆದು ನುಪ್ಪುಪ್ರಸಾದ ಸೇವೆ ಆಚರಣೆ ಮಲ್ತಿತ್ತೇರು. ಪಾವಂಜೆ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಮುಡ್ದು ಬತ್ತಂಡು ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಗಳು ಫ್ರೆಂಡ್ಸ್ ಉರುವದ ಮಾತಾ ಸದಸ್ಯರು ಆಟ ತುಯ್ಯರು. ಅದರಲ್ಲಿ ವ್ಯತ್ಯಾಸ ನೀನು ಗಮನಿಸು. ನಿಸ್ವಾರ್ಥ ಸೇವೆಯಿಂದ ತಪಸ್ಸನ್ನ ಆಚರಿಸುತ್ತಿದ್ದ ವಯಸ್ಸು ಮುನಿ ನನ್ನ ಅಭಿಷ್ಟಗಳೆಲ್ಲವೂ ಕೂಡ ಈಡೇರುವ ಹಾಗೆ ಮಾಡಿ ನಿನ್ನ ಮನದ ಇಚ್ಛೆಯಂತೆ 3 ಲೋಕವನ್ನು ಗೆದ್ದಾಡುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನೆ. ಈಗ ನನಗೆ ಮದುವೆ ಅಂತ ಹೇಳಿದ್ದಾನೆ. ಮತ್ತೆ ನನ್ನ ಮಗಳಿಗೆ ಮಾಲಿನಿಗೆ ಮದುವೆ. ಇಷ್ಟು ಸಣ್ಣದಿದ್ಲು. ಹೆಣ್ಣು ಮಕ್ಕಳ ಬೆಳವಣಿಗೆ ಅಂದ್ರೆ ಹಾಗೆಲ್ಲ ಒಬ್ಬರು ಇದ್ರೆ ಬಾಳೆಗಿಡ ಬೆಳೆದ ಹಾಗೆ. ಅಂತ ಯುದ್ಧರಂಗ ಕೇಳಿದ್ರು, ಯುದ್ಧ ಮಾಡಿದ್ರು, ಅಗ್ನಿಶೋಧ ಮಗನೇ ಮಹಿಷ ನಮ್ಮದಾದಂತಹ ಬೆಳವಣಿಗೆಯನ್ನು ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ. ತಿರುಗಿದ ಶರೀರ ನುಡಿ ಹರಿಗರು ತುಗಿನ ಆದಿಮಾಯಿಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ. ಇತ್ತೆ ಕುಡೋರ ಮುಖ್ಯಾಂಶಗಳು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನು ಸುದ್ದಿ ಬಕ್ಕ ಮನರಂಜನೆಗೆ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.